ರಕ್ಷಿಸಿ ಭರತ ಖಂಡದಲ್ಲಿ ಹುಟ್ಟಿಕೊಂಡಿದ್ದೇನೆ ಎನ್ನುವಾಗಲೇ ಹೆಮ್ಮೆ ಆಗ್ತಾ ಉಂಟು ಈ ಸನಾತನನಿಗೆ. ಕಾರಣ ಏನು? ವ್ಯಕ್ತಿಯೊಬ್ಬ ಬದುಕನ್ನು ಸಾಧಿಸಬೇಕು ಸರಿಯಾಗಿ ಅಂತ ಆದ್ರೆ ಅವನಿಗೆ 3 ವ್ಯಕ್ತಿಗಳು ಒದಗಿ ಬರಬೇಕಂತೆ. ಒಂದು ತಾಯಿ, ಇನ್ನೊಂದು ತಂದೆ, ಮತ್ತೊಂದು ಗುರು. ಅಂತಹ ತಂದೆ ತಾಯಿ ಗುರುವನ್ನು ನಾನು ಕಂಡುಕೊಂಡದ್ದು ಈ ಭರತ ಖಂಡದಲ್ಲಿ. ಹೇಗೆ ಕಂಡುಕೊಂಡೆ? ತಾಯಿಯಾಗಿ ಉಣ್ಣುವಂತಹ ತುತ್ತನ್ನು ನೀಡುವುದು ಈ ನೆಲವಲ್ಲವೇ? ನಮ್ಮಲ್ಲಿರುವಂತಹ 100ರಲ್ಲಿ 75ರಷ್ಟು ಪ್ರದೇಶ ನಮಗೆ ಅನ್ನವನ್ನ ಕೊಡುವಂತಹ ಪ್ರದೇಶ. ಪ್ರಪಂಚದ ಇನ್ಯಾವ ದೇಶದಲ್ಲಿ ಇಲ್ಲದೇ ಇರುವಂತಹ ವಿಶೇಷತೆ ನಮ್ಮ ಭರತ ಖಂಡದಲ್ಲಿ ಉಂಟು ಎನ್ನುವಾಗ ಹೆಮ್ಮೆ ಆಗುತ್ತಾ ಉಂಟು. ತಾಯಿಯಾದವಳು ನಮಗೆ ಉಣಿಸುವುದು ಎದೆ ಹಾಲನ್ನ ಕುಡಿದ ಮೇಲೆ ಮತ್ತೊಂದು ಕುಡಿಯುವುದು ಯಾವುದು ಅಂತ ಕೇಳಿದ್ರೆ ನೀರಲ್ಲವೇ? ಅಂತಹ ನೀರು ಗಂಗೆ ಪ್ರಪಂಚದ ಇನ್ನೊಂದು ಕಡೆಯಲ್ಲಿ ಹರಿಯುವುದಿಲ್ಲ. ಹೇಗೆ ವಿಶೇಷತೆಯುಂಟು ಆ ಗಂಗೆಯಲ್ಲಿ ಅಂತ ಕೇಳಿದ್ರೆ, ಬೇರೆ ಯಾವ ದೇಶದ ಯಾವ ನದಿಯ ನೀರನ್ನೇ ತಂದ್ರೂ ಕೂಡ 4-6 ದಿನದಲ್ಲಿ ಹಾಳಾಗಿ ಹೋಗುತ್ತದೆ. ಆದ್ರೆ ಗಂಗೆ ನೀರು ಹಾಗಲ್ಲ. ಸಾವಿರ ವರ್ಷಗಳ ಕಾಲ ಹಾಗೆ ಇಟ್ಟರು ಕೂಡ ಹಾಳಾಗಿ ಹೋಗುವುದಿಲ್ಲ. ಅದರರ್ಥ ತಾಯಿಯ ಎದೆ ಹಾಲಿಗೆ ಸಮಾನ ಅಂತ ಆಗಲಿಲ್ವೇ? ಇನ್ನು ತಂದೆಯಾಗಿ ನಮ್ಮ ಭರತ ಖಂಡ ರಕ್ಷಣೆಯನ್ನು ನೀಡಿದ್ದು ಹೇಗೆ? ಉತ್ತರದ ಎತ್ತರದಲ್ಲಿ ಇರುವಂತಹ ಹಿಮಾಲಯ ಪರ್ವತ, 3 ಕಡೆಯಿಂದಲೂ ಆವೃತವಾಗಿರುವಂತಹ ಜಲ ನಮಗೆ ರಕ್ಷಣೆಯಾಗಿ ನಿಂತಿದೆ ವೈರಿಗಳಿಂದ ಎನ್ನುವಾಗ. ಇನ್ನು ಅದರ ಜೊತೆಯಲ್ಲಿ ಗುರುವಾಗಿ ಒದಗಿ ಬಂದದ್ದು ಹೇಗೆ ಅಂತ ಕೇಳಿದ್ರೆ, ಕಲೆ ಸಂಸ್ಕೃತಿಗಳ ನೆಲೆಬೀಡಾಗಿ ನಮಗೆ ಬೇಕಾದದ್ದನ್ನು ಕಲಿಸಿಕೊಡುವಂತಹ ಸುಸಂಸ್ಕೃತವಾದಂತಹ ಜೀವನವನ್ನು ಒದಗಿಸಿಕೊಟ್ಟದ್ದು ನಮ್ಮ ಈ ಭರತ ಖಂಡ ಎನ್ನುವಾಗ ಹೆಮ್ಮೆಯಾಗುತ್ತಾ ಉಂಟು. ಇಂತಹ ಭರತ ಖಂಡದ ಮಿಥಿಲೆಯ ಯುವರಾಜನಾಗಿ ಸನಾತನ ಎನ್ನುವಂತಹ ಹೆಸರಿನಿಂದ ಬೆಳಗುತ್ತಾ ಇದ್ದೇನೆ. ಸಂತೋಷ ಸ್ವಾಮಿ. ತಂದೆಯಲ್ಲಿ ಕೇಳಿಕೊಂಡದ್ದು ಒಂದೇ ಒಂದು ಮಾತು, ಪುರ ಸಂಚಾರವನ್ನು ಮಾಡಿ ಬರ್ತೇನೆ ಎನ್ನುವುದಾಗಿ. ಪುರ ಸಂಚಾರವೇನೋ ಮುಗಿಯಿತು. ಈ ಹೊತ್ತಿಗೆ ಹೊಟ್ಟಿಕೊಂಡದ್ದು ಒಂದೇ ಒಂದು ಅಭಿಲಾಷೆ ಯಾವುದು? ಇನ್ನು ಮುಂದೆಯೂ ಈ ಭರತ ಖಂಡದಲ್ಲಿ ಹುಟ್ಟಿ ಬರಬೇಕು, ಈ ಭರತ ಖಂಡಕ್ಕೆ ನ್ಯಾಯವನ್ನು ಒದಗಿಸುವ ವೀರ ಯೋಧನಾಗಿಯೇ ಸಾಯಬೇಕು ಎನ್ನುವಂತಹ ಕಠಿಣ ನಿರ್ಧಾರಕ್ಕೆ ಬಂದದ್ದಾಯಿತು. ಪುರದ ಕಡೆಗೆ ಮುಖವನ್ನ ಮಾಡಿದೆ. ಬರುವಂತಹ ಹೊತ್ತಿಗೆ ವಿಷಯವನ್ನು ಕೇಳಿದ್ನಲ್ಲ, ನನ್ನ ತಂಗಿಯ ಮದುವೆಯಾಗಿ ಹೋಗಿದೆ ಅಂತೆ, ತಂಗಿಯನ್ನ ಕಾಣಬೇಕು ಅಂತ ಮತ್ತೆ ಈ ಕಡೆಯಲ್ಲಿ ಬರುವಾಗ ಸಿಕ್ಕಿದಂತಹ ಹಾಲು ಕಿಟ್ಟಪ್ಪ ಹೇಳ್ತಾ ಇದ್ದಾನೆ, ತಂಗಿಯನ್ನ ವರಿಸಿರುವಂತಹ ವಿಜಯ ಶಿವನಿಂದ ಅನ್ಯಾಯ ಆಗಿದೆ ಅಂತ. ಎಲ್ಲರನ್ನ ಸೇರಿಕೊಳ್ತೇನೆ. ಜಯ